ನಾವು ದಿನನಿತ್ಯ ಮಾರುಕಟ್ಟೆಯಿಂದ ತರುವ ರೆಡಿಮೇಡ್ ಆಹಾರ ಪದಾರ್ಥಗಳು ಎಷ್ಟೊಂದು ಸುರಕ್ಷಿತ? ಅಹಮದಾಬಾದ್ನ ಚಂದ್ಖೇಡದಲ್ಲಿ ನಡೆದ ಒಂದು ಘಟನೆ ಈಗ ಇಡೀ ನಗರವನ್ನೇ ಬೆಚ್ಚಿಬೀಳಿಸಿದೆ. ಕೇವಲ ದೋಸೆ ಹಿಟ್ಟನ್ನ ತಂದು ದೋಸೆ ಮಾಡಿ ತಿಂದ ಒಂದೇ ಕುಟುಂಬದ 2 ಪುಟಾಣಿ ಮಕ್ಕಳು ಇವತ್ತು ನಮ್ಮೊಂದಿಗಿಲ್ಲ. 3 ತಿಂಗಳ ಶಿಶು ಮತ್ತು 4 ವರ್ಷದ ಮಗು ಬಾರದ ಲೋಕಕ್ಕೆ ಪಯಣಿಸಿವೆ. ಅಸಲಿಗೆ ಆ ಹಿಟ್ಟಿನಲ್ಲಿ ವಿಷವಿತ್ತ ಅಥವಾ ಸಾವಿಗೆ ಬೇರೆ ಯಾವುದಾದರೂ ಕಾರಣವಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಈ ಕರುಳು ಹಿಂಡುವ ಘಟನೆಯ ಪೂರ್ಣ ವಿವರ ನೋಡೋಣ. ಏಪ್ರಿಲ್ 1ರಂದು ಕುಟುಂಬವು ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿತ್ತು. ಆದರೆ ಅವರ ಮಗು ಹೊರಗೆ ಆಹಾರ ಸೇವಿಸಲು ನಿರಾಕರಿಸಿದ್ದರಿಂದ ಮನೆಗೆ ಹಿಂತಿರುಗಿ ದೋಸೆ ತಿನ್ನಲು ನಿರ್ಧರಿಸಿದ್ದರು ಎಂದು ವಿಮಲ್ ಅವರ ತಂದೆ ಗೌರಿಶಂಕರ್ ಪ್ರಜಾಪತಿ ಹೇಳಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ದೋಸೆ ಹಿಟ್ಟನ್ನು ಖರೀದಿಸಿ ತಂದಿದ್ದರು ಎಂದು ಗೌರಿಶಂಕರ್ ಹೇಳಿದ್ದಾರೆ. ಅದನ್ನ ತಿಂದ ಮರುದಿನವೇ ವಿಮಲ್ಗೆ ವಾಂತಿ ಶುರುವಾಯಿತು. ಆಹಾರದಿಂದಲೇ ಹೀಗಾಗಿದೆ ಅಂತ ತಿಳಿಯದ ಅವರ ಪತ್ನಿ ಭಾವನಾ ಅದೇ ಹಿಟ್ಟಿನಿಂದ ದೋಸೆ ಮಾಡಿ ಮಗಳಿಗೂ ನೀಡಿದ್ರು. ನೋಡುತ್ತಿದ್ದಂತೆ ಇಡೀ ಕುಟುಂಬವೇ ಆಸ್ಪತ್ರೆ ಪಾಲಾಯಿತು. ದುರದೃಷ್ಟವಶಾತ್ ಏಪ್ರಿಲ್ 4ರಂದು 3 ತಿಂಗಳ ಮಗು ರಾಹ ಮತ್ತು ಏಪ್ರಿಲ್ 5ರಂದು 4 ವರ್ಷದ ಮಿಶ್ರಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪೋಷಕರು ಇಂದಿಗೂ ಆಸ್ಪತ್ರೆಯ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರೋದು ಅಂದ್ರೆ, ಕೇವಲ ಹಾಲು ಕುಡಿಯುವ 3 ತಿಂಗಳ ಮಗು ಮೃತಪಟ್ಟಿದ್ದು ಹೇಗೆ? ತಾಯಿ ಕೂಡ ದೋಸೆ ತಿಂದಿದ್ದರಿಂದ ಹಾಲಿನ ಮೂಲಕ ಮಗುವಿಗೆ ತೊಂದರೆಯಾಯಿತಾ ಅನ್ನೋದು ಒಂದು ಸಾಧ್ಯತೆ. ಇತ್ತ ಡೈರಿ ಮಾಲೀಕ ಕೇತನ್ ಪಟೇಲ್ ಸಿಸಿಟಿವಿ ದೃಶ್ಯ ತೋರಿಸಿ ವಾದ ಮಾಡ್ತಿದ್ದಾರೆ. ಅದೇ ಡ್ರಮ್ನಿಂದ 100 ಜನ ಹಿಟ್ಟು ಒಯ್ದಿದ್ದಾರೆ, ಅವರಿಗ್ಯಾರಿಗೂ ಏನೂ ಆಗಿಲ್ಲ ಅನ್ನೋದು ಅವರ ಮಾತು. ಹಾಗಿದ್ರೆ ಈ ಕುಟುಂಬಕ್ಕೆ ಮಾತ್ರ ಏನಾಯಿತು? ಹಿಟ್ಟಿನಲ್ಲಿ ಕಲಬೆರಕೆ ಇತ್ತಾ ಅಥವಾ ಮನೆಯಲ್ಲಿ ಬಳಸಿದ ನೀರು ಅಥವಾ ಬೇರೆ ಯಾವುದಾದರೂ ವಸ್ತುವಿನಿಂದ ಹೀಗಾಯಿತಾ? ಏಪ್ರಿಲ್ 5ರಂದು ದೂರು ಸ್ವೀಕರಿಸಿದ ಪೊಲೀಸರು ಆಕಸ್ಮಿಕ ಸಾವಿನ ಪ್ರಕರಣ ದಾಖಲಿಸಿದ್ದಾರೆ ಎಂದು ಚಂದ್ಖೇಡಾ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜೆಕೆ ಮಕ್ವಾನಾ ತಿಳಿಸಿದ್ದಾರೆ. ಸದ್ಯ ಪೊಲೀಸರು ಎಫ್ಎಸ್ಎಲ್ ರವದಿಗಾಗಿ ಕಾಯುತ್ತಿದ್ದಾರೆ. ವರದಿ ಬಂದ ಮೇಲಷ್ಟೇ ಈ ಪುಟಾಣಿಗಳ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.